ಶ್ರೀ ನಿತ್ಯಶ್ರೀ ಹೀಗೆ ಸಮಿತಿಯ ಅಧ್ಯಕ್ಷರ ಮೊಮ್ಮಗಳು. ಅವಳು ಒಂದು ಸ್ವರಚಿತ ಚಿತ್ರವನ್ನ, ಒಂದು ಗುರುಗಳ ಭಾವಚಿತ್ರವನ್ನ ಕೈಯಿಂದ ಬಿಡಿಸಿದ್ದಾಳೆ. ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾಳೆ. ಅದನ್ನ ಗುರುಗಳು ಮತ್ತೆ ಅವರ ತಾತ ಅವರಿಗೆ ಸಮರ್ಪಣೆ ಮಾಡಿ ಸ್ವಲ್ಪ ಆ ಕಡೆ ಮಾಡಿ. ಶ್ರೀಗಳವರ ಭಾವಚಿತ್ರ ಪೆನ್ಸಿಲ್ ಇಂದ ರಚನೆಗೊಂಡಂತ ಚಿತ್ರ. ಪ್ರಥಮ ವರ್ಷದ BVA ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ದೃಶ್ಯಕಲಾ ಮಾಧ್ಯಮದಲ್ಲಿ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಕುಮಾರಿ ನಿತ್ಯಶ್ರೀ. ಈಗಿನ ಕೃಷ್ಣಮೂರ್ತಿ ಆಚಾರ್ಯ ಅವರ ಮಗನ ಮೊಮ್ಮಗಳು. ಅವಳು ರಚನೆ ಮಾಡಿ ಗುರುಗಳಿಗೆ ಅರ್ಪಿಸ್ತಿದ್ದಾಳೆ. ಗುರುಗಳ ಆಶೀರ್ವಾದ ಸದಾ ಅವಳ ಮೇಲಿರಲಿ ಅಂತ ನಾವು ಭಾವಿಸ್ತೇವೆ. ಹಾಗೆ ಕಾರ್ಯನಿಮಿತ್ತ ಈಗ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮ್ಮೊಂದಿಗಿದ್ದ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ತಮ್ಮಯ್ಯನವರಿಗೆ ನಮ್ಮ ಕಮಿಟಿಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅವರದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ತಗೊಂಬನ್ನಿ ಅದನ್ನು. ಹಾಗೆಯೇ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದಂಥ ಶ್ರೀಮತಿ ಗಾಯತ್ರಿ ಶಾಂತರೇಗೌಡರು ಕೂಡ ನಮ್ಮ ಅಭಿಮಾನದ ಅಭಿನಂದನೆಗಳನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಅದನ್ನು ಶ್ರೀಗಳು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಹಾಗೆ ಹಾಗೆಯೇ ಸುಜ್ಞಾನ ಮೂರ್ತಿಯವರು ರಾಜ್ಯ ಅಧ್ಯಕ್ಷರು, ಅವರಿಗೂ ಕೂಡ ಅದನ್ನ ಸ್ವೀಕರಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಸುಜ್ಞಾನ ಮೂರ್ತಿಯವರಿಗೆ ಅಭಿಮಾನದ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ನಮ್ಮ ಸಮಿತಿಯ ಪರವಾಗಿ ಕೇಳ್ಕೊಳ್ತಾ ಗುರುಗಳದನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೆ ಮಾಜಿ ಈಗ ದಯಮಾಡಿ ಭಕ್ತಾದಿಗಳನ್ನ 5-10 ನಿಮಿಷಗಳ ಕಾಲ ಕಾರ್ಯಕ್ರಮ ಅಂತಿಮ ಘಟ್ಟದಲ್ಲಿದೆ. ಅಧ್ಯಕ್ಷರ ಭಾಷಣ ಮತ್ತೆ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಗಿಯುತ್ತದೆ. ಅದಕ್ಕೆ ಮುಂಚೆ ಸುಜ್ಞಾನ ಮೂರ್ತಿಯವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಡಿ. ಹೌದಾಯ್ತಾ? ಈಗ ಹುಲಿಕೆರೆ ಶ್ರೀಗಳು ಕನ್ಯಾಕಾರಿ ನಿಮಿತ್ತ ತೆರಳ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಎದ್ದು ನಿಂತು ಅವರನ್ನ ಬೀಳ್ಕೊಡ್ಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಿದ್ದೀನಿ. ಶ್ರೀಯುತ ಹೇಮಂತ್ ಕುಮಾರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ದಿವಂಗತಿ ಶೇಷಮ್ಮ ಮತ್ತು ದಿವಂಗತ ಪರ್ವತಾಚಾರ್ ಮಕ್ಕಳು ಶ್ರೀಯುತ ಹೇಮಂತ್ ಕುಮಾರ್ ಅವರು ಮತ್ತು ಕುಟುಂಬ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ MR ಲೋಹಿತ್ ಸಹಾಯಕ ನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ ಚಿಕ್ಕಮಗಳೂರು, ಇವರು ಅನ್ಯ ಕಾರ್ಯ ನಿಮಿತ್ತ ತೆರಳುತ್ತಾ ಇದ್ದಾರೆ. ಅವ್ರಿಗೂ ಕೂಡ ಶ್ರೀಗಳು ಆಶೀರ್ವಚನ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಹಾಗೆ ಲೋಹಿತ್ ಸರ್ ಅವರಿಗೆ ನಮ್ದೊಂದು ಮನವಿ ಇದೆ. ದಯಮಾಡಿ ತಮ್ಮ ಇಲಾಖೆ ವತಿಯಿಂದ ಇದನ್ನ ಪ್ರವಾಸೋದ್ಯಮ ಇಲಾಖೆಗೆ ತಗೊಂಡು ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿ ಅದನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇವರಿಗೆ ಶ್ರೀ ಬಿ ಪತ್ತಾರ್ ಅವರಿಗೆ ಪತ್ತಾರ್ ಅವರು MR ಲೋಹಿತ್ ಅವರು, ಸಹಾಯಕ ನಿರ್ದೇಶಕರವರು ಈ ನಮ್ಮ ದೇವಸ್ಥಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅದೇ ರೀತಿ ಕೊಡಬೇಕು, ಅವ್ರ ಬಾಯಿಂದ ಹೇಳಲಿ ಅಂತ ಹೇಳ್ಬಿಟ್ಟು ನಾವು ಅಪೇಕ್ಷಿಸ್ತಾ ಇದ್ದೀವಿ. ಬಿ ಪತ್ತಾರ್ ಅವರು ನಿವೃತ್ತ ವಿಶೇಷ ಕಾರ್ಯದರ್ಶಿ ಶಾಸನ ರಚನಾ ಇಲಾಖೆ ಬೆಂಗಳೂರು. ಇವರಿಗೆ ಶ್ರೀಗಳವರಿಂದ ಆಶೀರ್ವಾದ ಪೂರ್ವಕವಾಗಿ ಅನುಗ್ರಹವನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಇದೆ. ಹಾಗೆ ಕುಮಾರಿ ನಿತ್ಯ ಅವರು ಅವರಿಗೆ ಶ್ರೀಗಳವರಿಂದ ಒಂದು ಆಶೀರ್ವಾದ ರೂಪದಲ್ಲಿ ಕಿರು ಕಾಣಿಕೆಯನ್ನ ನೀಡಬೇಕು ಅಂತ ಗುರುಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ನಮ್ಮ ಸಮಿತಿಯ ಸದಸ್ಯರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಸಮಿತಿಯ ಸದಸ್ಯರು ಎಲ್ಲರೂ ಬರಬೇಕು. ಗೋಪಾಲಾಚಾರ್, ಜ್ಞಾನೇಂದ್ರಾಚಾರ್, ಧನಂಜಯ ಮೂರ್ತಿ, ಧನಂಜಯಾಚಾರ್, ಮಂಜುನಾಥಾಚಾರ್, ಮಹೇಶ್ವರಾಚಾರ್, ಭಾಸ್ಕರಾಚಾರ್, ವಿಶ್ವೇಶ್ವರಾಚಾರ್, ಶಾಂತಕುಮಾರ್ ಆಚಾರ್, ನಾಗರಾಚಾರ್, ಲವ್ ಕುಮಾರ್, ಶ್ರೀಮತಿ ರೇಖಾ ಎಲ್ಲರೂ ಸಹಿತ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಕಲ್ಮಡಪ್ಪನವರು ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಅವರಿಗೆ ಸಹಿತ ನಮ್ಮ ಕಾಳಸ್ಥೀಶ್ವರ ಸೇವಾ ಸಮಿತಿಯ ಪರವಾಗಿ ಎಲ್ಲರ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಿರುಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಒಂದು ನಿಮಿಷ ಅಲ್ಲ ಸರ್, ಒಂದು ಕೊಡಿ ಶ್ರೀಯುತ ಕಲ್ಮಲಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಸಮಿತಿ ಎಲ್ಲಾ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಶ್ರೀಯುತ ಚಂದ್ರಶೇಖರ್ ಅವರು ಜಿಲ್ಲಾ ವಿಶ್ವಬ್ರಾಹ್ಮಣ ಸಂಘದ ಜಿಲ್ಲಾ ಅಧ್ಯಕ್ಷರು, ಅವರು ಕೂಡ ದಯಮಾಡಿ ಬಂದು ಶ್ರೀಗಳ ಶ್ರೀರಕ್ಷೆಯನ್ನ ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಚಂದ್ರಶೇಖರ್ ಸರ್ ಅವರು ಶ್ರೀ ಮಹೇಂದ್ರಾಚಾರ್ ಅಧ್ಯಕ್ಷರು ಶ್ರೀಮಠ ವಡ್ನಾಳ್, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಅವರು ಕೂಡ ಇದನ್ನ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಪೆನ್ ಕೊಡಿ, ರೈಟ್ ಹಾಕ್ಬಿಡ್ತಾ ಆಗಿರವ ಶ್ರೀ ಎಸ್ ಟಿ ಗೋಪಾಲಾಚಾರ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು,
ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ನವೀನ್ ಮತ್ತವರ ಏನು ಕಮಿಟಿ ಎಲ್ಲ ಸಮಿತಿಯವರು ಈ ಸಂದರ್ಭದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಶ್ರೀ ಬಿ.ಪಿ. ರತೀಶ್ ಅಧ್ಯಕ್ಷರು, ಶ್ರೀ ವಿಶ್ವಕರ್ಮ ಕೈಗಾರಿಕಾ ಮತ್ತು ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ ಚಿಕ್ಕಮಗಳೂರು, ಅವರು ಕೂಡ ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಯಾರೋ ಒಬ್ಬ ಗುರು ವಂದನೆಗೆ ಬರಬಾರ್ದು. ದಯಮಾಡಿ ಆಮೇಲೆ ಅಂತ ಅವಕಾಶ ಇದೆ. ದಯಮಾಡಿ ಇಲ್ಲಿ ಕ್ರೌಡ್ ಮಾಡಬೇಡಿ, ಕಾರ್ಯಕ್ರಮ ಅಪಾಸ ಆಗ್ತದೆ. ದಯಮಾಡಿ ಯಾರು ಈಗಲೇ ಬರಬೇಡಿ. ದಯಮಾಡಿ ಸಭೆಯ ಗೌರವವನ್ನ ಕಾಪಾಡಿ. ದಯಮಾಡಿ ಯಾರು ಬರಬೇಡಿ. ಶ್ರೀ ಬಿ.ಪಿ. ರತೀಶ್ ಅವ್ರಿಗೆ ಆಯ್ತಲ್ಲ, ಶ್ರೀ ಬಿ.ಪಿ. ರತೀಶ್ ಅವರು, ಶ್ರೀ ಸುನೀಲ್ ಅವರು, ಡಿವೈಎಸ್ಪಿ ಸುರೇಂದ್ರಾಚಾರ್, ಅಬಕಾರಿ ಇಲಾಖೆ ಚಿತ್ರದುರ್ಗ, ಪಿಳ್ಳೆನಹಳ್ಳಿ ಗ್ರಾಮದ ಅಧಿಕಾರಿಗಳು, ಅವರು ಕೂಡ ಅಭಿನಂದನೆಗಳ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಓಂಕಾರ ಮೂರ್ತಿ ಅವರು ಪೆನ್ ಕೊಡಿ ದಯಮಾಡಿ. ಆಯ್ತು ಇವ್ರು ಬಂದಿಲ್ಲ. ಶ್ರೀ ಮಹೇಶ್ವರಾಚಾರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಪಿಳ್ಳೆನಹಳ್ಳಿ, ಇವರು ಕೂಡ ಈ ಅಭಿವೃದ್ಧಿಯ ಕಾರ್ಯ ತುಂಬಾ ಶ್ರಮನ ಹಾಕಿದ್ದಾರೆ. ಅವರು ಕೂಡ ಗುರುತಿಸಿ ನಾವು ಅವರ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀವಿ. ಅವರು ಕೂಡ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಾಡ್ರಿ ಈಗ ಹೌದು, ಎಲ್ಲಾನು ತೋರಿಸ್ಬೇಕಾಗ್ತದೆ. ಶ್ರೀಮತಿ ಮಮತಾ ಜ್ಞಾನೇಂದ್ರಾಚಾರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಬಾಣೂರು, ಇವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೀವಿ. ಅವರು ಕೂಡ ನಮ್ಮ ಅಭಿನಂದನೆಗಳ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಚಂದ್ರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಹುಲಿಕೆರೆ, ಇವರು ಕೂಡ ಬಂದು ಅದನ್ನ ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ಚಂದ್ರಕಲಾ, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಯಾವ್ದು ಹಿರೇಗೌಜ, ಶ್ರೀಮತಿ ಸುಷ್ಮಾ ಉಮೇಶಾಚಾರ್, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬಿಳೆಕಲ್ಲಹಳ್ಳಿ, ತಟ್ಟೆಗಳು ಕೊಡ್ರಿ ಕಡೆ, ತಟ್ಟೆಗಳು ಇಸ್ಕೊಳ್ಳಿ. ಶ್ರೀ ವಿಶ್ವನಾಥಾಚಾರ್, ಮಾಜಿ ಅಧ್ಯಕ್ಷರು, ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿ, ಸರಸ್ವತಿಪುರ, ಶ್ರೀ ಪರಮೇಶ್ವರಾಚಾರ್, ಮಾಜಿ ಅಧ್ಯಕ್ಷರು, ಶ್ರೀ ಕಾಳಹಸ್ತೇಶ್ವರ ಸೇವಾ ಸಮಿತಿ, ಸರಪನಹಳ್ಳಿ, ಶ್ರೀ ಎಸ್ ಚಂದ್ರಶೇಖರಾಚಾರ್, ನಿವೃತ್ತ ಉಪ ವಲಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸರಸ್ವತಿಪುರ, ಶ್ರೀ ಜಿ.ಎಸ್. ಭಾಸ್ಕರಾಚಾರ್, ನಿವೃತ್ತ ಉಪ ಮಹಾಲೇಖಪಾಲರು, ಬೆಂಗಳೂರು, ಗುಣಸಾಗರ ಮೂಲ ನಿವಾಸಿಗಳಾದಂಥ ಶ್ರೀಯುತ ಭಾಸ್ಕರಾಚಾರ್ ಅವರು ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕೆ.ಸಿ. ಕೋಮಲಾಚಾರ್, ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ರಾಣಿಬೆನ್ನೂರು, ಕಡೂರಹಳ್ಳಿಯ ಮೂಲ ನಿವಾಸಿಗಳು, ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀವಿ. ಅವರು ಕೂಡ ನಮ್ಮ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕೆ.ಎಚ್. ಕುಮಾರಸ್ವಾಮಿ, ಅಧ್ಯಕ್ಷರು, ಆಪ್ಕಾಮ್ಸ್, ಶ್ರೀ ತೀರ್ಥಾಚಾರ್ಯ ಎಸ್, ಅಧ್ಯಕ್ಷರು, ತಾಲೂಕು ವಿಶ್ವಕರ್ಮ ಸಮಾಜ, ಕಡೂರು.
ಶ್ರೀ ಡಿ ಕೃಷ್ಣಮೂರ್ತಿ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಅಜ್ಜಂಪುರ. ಶ್ರೀ ತೀರ್ಥಾಚಾರ್ ಶ್ರೀ ಬಿ ಡಿ ಕೃಷ್ಣಾಚಾರ್ ತಾಲೂಕು ಅಧ್ಯಕ್ಷರು ವಿಶ್ವಕರ್ಮ ಸಮಾಜ ಚಿಕ್ಕಮಗಳೂರು. ಶ್ರೀ ರಂಗನಾಥ್ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ತರೀಕೆರೆ. ದಯಮಾಡಿ ಎಲ್ಲ ಸಮಿತಿಯ ಸದಸ್ಯರು ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಸಮಿತಿಯ ಎಲ್ಲಾ ಸದಸ್ಯರು. ಶ್ರೀ ಅಶೋಕಾಚಾರ್ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಶೃಂಗೇರಿ. ಶ್ರೀ ಸುಧಾಕರ್ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಕೊಪ್ಪ. ಶ್ರೀ ರಾಜೇಶ್ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಎನ್ನಾರ್ಪುರ. ಶ್ರೀ ಕುಮಾರಸ್ವಾಮಿ ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಕಳಸ. ಕೆಳಗೊಂದಷ್ಟು ಶ್ರೀಮತಿ ಮಂಜುಳಾ ಭೀಮಾಚಾರ್ ಅಧ್ಯಕ್ಷರು ಮಹಿಳಾ ವಿಶ್ವಕರ್ಮ ಸಮಾಜ ಚಿಕ್ಕಮಗಳೂರು. ಶ್ರೀ ಕೃಷ್ಣಯ್ಯ ಆಚಾರ್ ಅಧ್ಯಕ್ಷರು ಶೃಂಗೇರಿ ಕ್ಷೇತ್ರ ಒಕ್ಕೂಟ. ಶ್ರೀ ಜ್ಞಾನೇಂದ್ರಾಚಾರ್ ಅಧ್ಯಕ್ಷರು ಸಕರಾಪಟ್ಟ ಹೋಬಳಿ ವಿಶ್ವಕರ್ಮ ಸಮಾಜ. ಶ್ರೀ ಧನಂಜಯಾಚಾರ್ ನವೀನ್ ಅಧ್ಯಕ್ಷರು ಲಕ್ಯ ಹೋಬಳಿ ವಿಶ್ವಕರ್ಮ ಸಮಾಜ. ಶ್ರೀ ಚಂದ್ರಶೇಖರಾಚಾರ್ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಯುವಕ ಸಂಘ ಮರ್ಲೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ್ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘ ಚಿಕ್ಕಮಗಳೂರು. ಗಣೇಶ್ ಶ್ರೀ ದಿವಾಕರ್ ಕೆ ಅಗ್ನಿಹೋತ್ರಿ ತಂತ್ರಿಗಳು ಬಂಟಕಲ್ಲು ಪುತ್ತೂರು. 3 ದಿನಗಳ ಕಾಲ ಸುಸೂತ್ರವಾಗಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ನಡೆಸಿದಂತ ತಂತ್ರಿಗಳು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಅವರನ್ನ ಮನವಿ ಮಾಡ್ಕೊಳ್ತೇನೆ. ದಯಮಾಡಿ ವೇದಿಕೆ ಮೇಲೆ ಬನ್ನಿ. ಇದೆಯಾ ಮತ್ತೆ ಶ್ರೀಮತಿ ದಿವಂಗತಿ ಶೇಷಮ್ಮ ಮತ್ತು ದಿವಂಗತ ಪರ್ವತಾಚಾರ್ ಮಕ್ಕಳು ದೊಡ್ಡಪಟ್ನಗೆರೆ. ಶ್ರೀಯುತ ಮರ್ಲೆ ಬಂಧುಗಳು ಶ್ರೀಯುತ ಶಂಕರಾಚಾರ್ಯ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ದಿವಾಕರ್ ಅಗ್ನಿಹೋತ್ರಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿ.
ಆತ್ಮೀಯ ಎಲ್ಲ ಸದ್ಭಕ್ತ ಬಂಧುಗಳ ಸಮಯ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ಹೊಟ್ಟೆ ಹಸ್ತಿದೆ, ನಮಗೆ ಹೊಟ್ಟೆ ಹಸ್ತಿದೆ, ನಿಮಗೇನು ಮೋಸ್ಟ್ಲಿ ಊಟ ಮಾಡ್ಕೊಂಡ್ ಬಂದಿರಿ ಅಂತ ಅಂದ್ಕೊಂತಾ ಇದೀವಿ. ಯಾರು ಊಟ ಮಾಡ್ಕೊಂಡ್ ಬಂದಿರೋ ಸಂತೋಷ, ಊಟ ಮಾಡ್ಕೊಂಡ್ ಬರ್ತಿದ್ರು ಸಂತೋಷ. ಯಾಕೆಂದ್ರೆ ಇನ್ನ 1/4 ಗಂಟೆ ಅರ್ಧ ಗಂಟೆಯಲ್ಲಿ ಕಾರ್ಯಕ್ರಮ ಮುಗೀತದೆ. ಯಾರು ದಾನಿಗಳಿದ್ದೀರಿ ಅವರು ದಯವಿಟ್ಟು, ಅವ್ರಿಗೆ ಸನ್ಮಾನ ಇದೆ, ಯಾರು ದಯವಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾ ವಿಗ್ರಹ ದಾನಿಗಳಾದ ಶ್ರೀ ಯುವರಾಜಾಚಾರ್ ಮತ್ತು ಸಣ್ಣ ಪುಟ್ಸಾಮಾಚಾರ್ ಬೆಳೆಕಳ್ಳಿ ಇವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಇಂದ್ರಮ್ಮ ಮತ್ತು ಶ್ರೀ ಕೃಷ್ಣಮೂರ್ತಿ ಆಚಾರ್ ಮತ್ತು ಮಕ್ಕಳು ಎಸ್ಬಿದರೆ ಅಧ್ಯಕ್ಷರು ಶ್ರೀ ವಿಶ್ವಕರ್ಮ ಕಾಳಹಸ್ತೀಶ್ವರ ಸೇವಾ ಸಮಿತಿ ಅವರು ಸಹಿತ ವಿಗ್ರಹ ದಾನಿಗಳಾಗಿದ್ದಾರೆ. ಅವ್ರಿಗೂ ಸಹಿತ ಶ್ರೀ ಕಾಳಹಸ್ತೀಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ನಮ್ಮ ಕಿರುಕಾಣಿಕೆ ಸಲ್ಲಿಸ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸಮಿತಿಯ ಸದಸ್ಯರು ಬೇಗ ಮಾಡಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಹುಲಿರಾಜಾಚಾರ್ ಮತ್ತು ಮಕ್ಕಳು ಬೇಲೂರು ಪುರೋಹಿತರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ದಂಪತಿಯರ ಸಮೇತರಾಗಿ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬನ್ನಿ ಸರ್. ಅದೇ ರೀತಿ ಪ್ರಸನ್ನ ಅಡಿಕೆ ವ್ಯಾಪಾರಿಗಳು ಗುಬ್ಬಿಹಳ್ಳಿ, ಕೃಷ್ಣಪ್ಪ ಮತ್ತು ಮಕ್ಕಳು ವರ್ಷ ಟ್ರೈಲರ್ಸ್ ಸಕರಾಯಪಟ್ಟಣ ಇವರು ಸಹಿತ ವಿಗ್ರಹ ದಾನಿಗಳಾಗಿದ್ದಾರೆ. ಅವ್ರಿಗೂ ಸಹಿತ ದಯವಿಟ್ಟು ಬಂದಿಲ್ಲ ಅನ್ಸುತ್ತೆ, ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ದೇವಾಲಯದ ಬಾಗಿಲುಗಳ ದೇವರ್ಥದಾರರಾದ ಶ್ರೀ ಕೋಮಲಾಚಾರ್ ಮತ್ತು ಮಕ್ಕಳು ಬೇಲೂರು ಇವರು ಸಹಿತ ಬಂದು ವೇದಿಕೆ ಮೇಲೆ ಬಂದು ತಮ್ಮ ಕಿರುಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ತೀರ್ಥಾಚಾರ್ ಮತ್ತು ಮಕ್ಕಳು ಸೋಮೇಶ್ವರ ಟ್ರಿಂಬರ್ಸ್ ಕಟ್ಸೈಲ್ ಡಿಪೋಟ್ ಬಾಣವರ ಇಲ್ಲೇ ಇದ್ದಾರೆ. ಅವರು ಬನ್ನಿ ಸರ್. ಅವರು ಸಹಿತ ಶ್ರೀ ಕಾಳಹಸ್ತೀಶ್ವರ ಸೇವಾ ಸಮಿತಿಯ ಪರವಾಗಿ ಮತ್ತೆಲ್ಲ ಸಮಸ್ತ ನಾಗರಿಕರ ಪರವಾಗಿ ತುಂಬ ಹೃದಯದಿಂದ ಸನ್ಮಾನಿಸ್ತಾ ಇದ್ದೇವೆ. ಈಶ್ವರಾಚಾರ್ ಮತ್ತು ಮಕ್ಕಳು ಸಕರಾಯಪಟ್ಟಣ ನೇರ್ಲಿಗೆ, ಈಶ್ವರಾಚಾರ್ ಮತ್ತು ಮಕ್ಕಳು ನೇರ್ಲಿಗೆ, ಈಶಣ್ಣ ಅವರು ಟ್ರೈನಿಂಗ್ ಮಿಷನ್ ಈಶಣ್ಣ ಎಲ್ಲಿದ್ರು ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಕೋಮಲಾಚಾರ್ ಬನ್ನಿ ಸರ್, ಬನ್ನಿ ದಯವಿಟ್ಟು ಬನ್ನಿ ಸರ್. ಹಾ, ಕೋಮಲಾಚಾರ್ ಅವರ ಕೋಮಲಾಚಾರ್ ಮತ್ತು ಮಕ್ಕಳು ಬೇಲೂರು ಬನ್ನಿ ಸರ್. ದಂಪತಿ ಸಮೇತರಾಗಿ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಬೇಗ ಬಂದ್ರೆ ಸ್ವಲ್ಪ ಅನುಕೂಲ ಆಗ್ತದೆ. ನಮಗೂ ಹೊಟ್ಟೆ ಹಸಿತಾ ಇದೆ. ನೀವಾದ್ರೂ ಊಟ ಮಾಡ್ಕೊಂಡ್ ಬಂದಿರಾ ಅಂತ ಅಂದ್ಕೊಂತಾ ಇದ್ದೇನೆ. ಊಟ ಮಾಡ್ಕೊಂಡ್ ಬಂದು ಗೊತ್ತಿರ್ಬೇಕು ಸ್ವಲ್ಪ ಅಲ್ಲ. ಅದೇ ರೀತಿ ಒಂದ್ ನಿಮಿಷ ಹೋಗು ಕೂತ್ಕೊಳ್ಳಿ. ಯಾಕ ಹಂಗ ಆಡ್ತೀರಾ? ಸಣ್ಣ ಮಕ್ಳು ಬಿಟ್ಟು ಬಂದಿದ್ದೀರಾ? ಈಶ್ವರಾಚಾರ್ ಮತ್ತು ಈಶ್ವರಾಚಾರ್ ಮತ್ತು ಮಕ್ಕಳು ಸಕರಾಯಪಟ್ಟಣ ಈಶಾಣ ಕೃಷ್ಣಾಚಾರ್ ಸ್ವಾಮಿ ಪ್ಲೇನಿಂಗ್ ವರ್ಕ್ಸ್ ದೊಡ್ಡಪಟ್ನಿಗೆರೆ ದಯವಿಟ್ಟು ಎಲ್ಲಿದ್ರು ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮಂಜುನಾಥಾಚಾರ್ ಬೆಳೆಕರಳ್ಳಿ ಬನ್ನಿ ಸರ್. ಮಂಜುನಾಥ್ ನಮ್ಮ ಸಮಿತಿಯ ಸದಸ್ಯರು ಒಂದು ಬಾಗಿಲನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನವೀನ್ ಜೊತೆಗೂಡಿ, ನವೀನ್ ಬರಬೇಕು ಜೊತೆಯಲ್ಲಿ. ಮಂಜುನಾಥ್ ಬೆಳೆಕರಳ್ಳಿ, ಧನಂಜಯಾಚಾರ್ ನವೀನ್ ಸರ್ಪನಹಳ್ಳಿ ಬನ್ನಿ ನವೀನ್. ಕೇಶವಾಚಾರ್ ಕಳಸಾಪುರ ದಯವಿಟ್ಟು ಕೇಶವಾಚಾರ್ ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನವೀನ ಸೇವಾ ಸಮಿತಿಯ ಸದಸ್ಯರು ಹಾಗೂ ಕರ್ಕಮಲ್ಲಿ
ಯಾರಣ್ಣ? ದೊಡ್ಡಪಟ್ನಿಗೆರೆಯ ಯಾರು ಹೆಸರು? ವಿಶ್ವಜ್ಞಾಚಾರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ವಿಶ್ವಜ್ಞಾಚಾರ್ ಶಾಮಿಯಾನ ಮತ್ತು ಸೌಂಡ್ ಸಿಸ್ಟಮ್ ನ ದಾನಿಗಳಾದ ಶ್ರೀಮತಿ ದಿವಂಗತ ಶೇಷಮ್ಮ ಮತ್ತು ದಿವಂಗತ ಪರ್ವತಾಚಾರ್ ಮಕ್ಕಳು ದೊಡ್ಡಪಟ್ನಿಗೆರೆ ದಯವಿಟ್ಟು ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾವೆ. ಅದೇ ನೆನಪಿನ ಕಾಣಿಕೆ ಸೇವಾದಾರರಾದ ಶ್ರೀಮತಿ ವಸಂತ ಮತ್ತು ಶ್ರೀ ತೀರ್ಥಾಚಾರ್ ಮತ್ತು ಮಕ್ಕಳು ಸರಸ್ವತಿಪುರ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ವಾದ್ಯ ಸೇವಾದಾರರಾದ ಶ್ರೀಮತಿ ವಿನುತಾ ಮತ್ತು ಶ್ರೀ ಷಡಕ್ಷರಿ ಮತ್ತು ಮಕ್ಕಳು ಶಿಕ್ಷಕರು ಪಿಳ್ಳೆನಹಳ್ಳಿ ಇವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. UPS ಸೇವಾದಾರರಾದ ಶ್ರೀಮತಿ ಹೇಮಾ ಶ್ರೀ ಪಿ ರಮೇಶ್ ಮತ್ತು ಮಕ್ಕಳು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಬರಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ರೈಲಿಂಗ್ ಇದೆ ಎಲ್ಲ ಇದೆ. ಸ್ಟೀಲ್ ರೈಲಿಂಗ್ಸ್ ಅನ್ನ ಶ್ರೀಮತಿ ಪ್ರೇಮಾ ಮತ್ತು ಶ್ರೀ ಶೇಖರಾಚಾರ್ ಹಾಗೂ ಮಕ್ಕಳು ನಿಟ್ಟೂರು ಹಾಸನ್ ಇವರು ದಯವಿಟ್ಟು ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಹಾಸನ್ ನಿಟ್ಟೂರಿನ ಶೇಖರಾಚಾರ್ ಹೂವಿನ ಅಲಂಕಾರ ಶ್ರೀಮತಿ ಸುಕನ್ಯಾ ಮತ್ತು ದೇವರಾಜ್ ಸರ್ ಬನ್ನಿ ಸರ್. ಶ್ರೀಮತಿ ಸುಕನ್ಯಾ ಮತ್ತು ಶ್ರೀ ದೇವರಾಜ್ ಹಾಗೂ ಮಕ್ಕಳು ನಿವೃತ್ತ ರೇಷ್ಮೆ ಇಲಾಖೆ ಕಡೂರು ಇವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಶೇಖರಾಚಾರ್ ಬನ್ನಿ ಸರ್. ನವೀನ್ ಕರೆಯಪ್ಪ ಸಣ್ಣ ಸಣ್ಣ ವಿಚಾರಕ್ಕೆ ಹಿಂಗಾದ್ರೆ ಏನ್ ಮಾಡಕ್ಕಾಗಲ್ಲ. ಯಾರಣ್ಣ ಹೇಳ್ತೀನಿ ತಡೆ ಸುಮ್ಮನೆ. ಹೂವಿನ ವಿದ್ಯುತ್ ಅಲಂಕಾರವನ್ನ ಅಚ್ಚುಕಟ್ಟಾಗಿ ರಸ್ತೆಯಿಂದ ಇಲ್ಲಿವರೆಗೂ ವಿಶ್ವಜ್ಞಾಚಾರ್ ಅವರ ಮನೆಯವರು ಬರಬೇಕು ದಯವಿಟ್ಟು. ನಾವು ನೋಡಿಲ್ಲ, ಯಾರು ಅಂತ ನೋಡಿಲ್ಲ. ಬನ್ನಿ ದಯವಿಟ್ಟು ಬನ್ನಿ ಮೇಲ್ಗಡೆ. ಕುಳ್ಳುಕರ ಉದ್ದುಕರ ಇರಲಿ ಬನ್ನಿ. ಇಲ್ಲಿ ಬನ್ನಿ ಸರ್. ದೇವರಾಜ್ ಸುಕನ್ಯಾ ಮತ್ತು ದೇವರಾಜ್ ಬನ್ನಿ ಸರ್. ಆಯ್ತು ಹೇಳ್ತೀನಿ. ಬನ್ನಿ ಸರ್. ಅಧ್ಯಕ್ಷರೇ ನೋಡಿ ಸರಿಯಾಗಿ ಮಾಡಿ. ಇಲ್ರಿ ವಿನಯ್ ಬನ್ನಿ ನೋಡಿ. ನೀವು ಹಾಕೊಂಡು ನಮ್ಗೆ ಇಷ್ಟ ನಮಗಿಲ್ಲ. ನಾವು ಕರೆದಿಲ್ಲ, ನೀವು ಮಾಡ್ಕೊಂಡ್ರೆ. ವಿದ್ಯುತ್ ಅಲಂಕಾರ ಶ್ರೀಮತಿ ಪ್ರೇಮಾ ಮತ್ತು ಡಿ ಕೃಷ್ಣಮೂರ್ತಿ ಹಾಗೂ ಮಕ್ಕಳು ಅಧ್ಯಕ್ಷರು ತಾಲೂಕು ವಿಶ್ವಕರ್ಮ ಸಮಾಜ ಅಜ್ಜಂಪುರ. ದೇವಾಲಯದ ಸೇವಾ ಕಾರ್ಯಗಳಿಗೆ ಸುಮಾರು 25,000 ರೂಪಾಯಿಗಳನ್ನು ಅಧಿಕಾರ ನೀಡಿದ ಭಕ್ತರ ಹೆಸರುಗಳನ್ನ ನಾಮಫಲಕಗಳಲ್ಲಿ ಮುಂದಿನ ದಿನಗಳಲ್ಲಿ 48 ದಿನಗಳ ಒಳಗಡೆ ನಾವು ಅದನ್ನು ನಮೂದನೆ ಮಾಡ್ತೇವೆ. ದಯವಿಟ್ಟು ಯಾರು ಕೊಡಬೇಕು ಅಂತ ಇದ್ದೀರಿ ಅವರು ದಯವಿಟ್ಟು ಕೊಡಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಶ್ರೀ ವಿಶ್ವಕರ್ಮ ಸ್ತೋತ್ರಂ ಪರಬ್ರಹ್ಮ ಪರಂ ಜ್ಯೋತಿ ನಿರಾಲಂಬಂ ನಿರಾಮಯಂ ನಿರ್ಗುಣಂ ಚ ನಿರಾಕಾರಂ ವಿಶ್ವಕರ್ಮ ನಮೋ ನಮಃ. ನಿತ್ಯಂ ನಿಜಾನಂದರೂಪಂ ಸತ್ಯಂ ಸಮಸ್ತ ನಿರ್ಮಿತಂ ಪ್ರತ್ಯಗಾತ್ರ ಪವಿತ್ರಂ ಚ ವಿಶ್ವಕರ್ಮ ನಮೋ ನಮಃ. ಮೂಲಮೂರ್ತಿಂ ಮಹಾತ್ಮಾನ ದಯವಿಟ್ಟು ಪುರೋಹಿತ ವರ್ಗ ದಿವಾಕರ್ ಅಗ್ನಿಹೋತ್ರಿ ಮತ್ತು ತಂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ವಿಶ್ವಕರ್ಮ ನಮೋ ನಮಃ. ವೇದಾತೀತಂ ಗುರುಂ ಸರ್ವಂ ಭೇದ ಭೇದ ವಿವರ್ಜಿತಂ ರಾಗದ್ವೇಷಂ ಕಲಾತೀತಂ ವಿಶ್ವಕರ್ಮ ನಮೋ ನಮಃ. ವಿಶ್ವರೂಪಂ ವಿಶ್ವವ್ಯಾಪಿಂ ವಿಶ್ವನಾಥಂ ಕೃಪಾಕರಂ ವಿಶ್ವಪೂಜ್ಯಂ ವಿಶ್ವನಾಥಂ ವಿಶ್ವಕರ್ಮ ನಮೋ ನಮಃ. ಯೋಗನಾಥಂ ಯೋಗಿ ಪೂಜಂ ಭೋಗಮೋಕ್ಷಂ ವರಪ್ರದಂ ರಾಗದ್ವೇಷಂ ಕರಂ ದೇವಂ ವಿಶ್ವಕರ್ಮ ನಮೋ ನಮಃ. ಇತಿ ಶ್ರೀ ವಿಶ್ವಕರ್ಮ ಸ್ತೋತ್ರಂ ಸಂಪೂರ್ಣಂ. ದಯವಿಟ್ಟು
ನಮ್ಮ ಸಮಿತಿಯ ಸದಸ್ಯರು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಬನ್ನಿ ಬನ್ನಿ ಸರ್. ಪುರೋಹಿತ ವರ್ಗ ಎಲ್ಲರೂ ಒಂದು ಫೋಟೋ ಸೆಷನ್ ನಿಂತ್ಕೋಬೇಕಂತ ನೋಡಿ. ದಯವಿಟ್ಟು 3 ದಿನಗಳ ಕಾಲ ಸತತವಾಗಿ ಧಾರ್ಮಿಕ ವಿಧಿವಿಧಾನಗಳನ್ನ ಮಾಡಿದ ದಿವಾಕರ್ ಒಂದು ಕವರ್ ಕೊಡಿ. ದಿವಾಕರ್ ಅಗ್ನಿಹೋತ್ರಿ ಮತ್ತು ತಂಡದವರು ಒಂದು ಫೋಟೋ ಸೆಷನ್ ಕೊಡಬೇಕು ಅಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮಾಡಿಸ್ತೇನಣ್ಣ ಈಗ ಕೊಡಿಸ್ತೀನಿ. ಈಗ ಒಂದೇ ನಿಮಿಷ ಕೊಡಿಸ್ತೇನೆ ಸರ್. ಒಂದು ನಿಮಿಷ ಸರ್. ಏನೋ ವಿಡಿಯೋ ಮತ್ತು ಫೋಟೋಗ್ರಫಿ ಶ್ರೀಮತಿ ಪುಷ್ಪಲತಾ HK ಮತ್ತು ಶ್ರೀ GS ಭಾಸ್ಕರಾಚಾರ್ ನಿವೃತ್ತ ಉಪ ಮಹಾಲೇಖಕರು ಲೇಖಪಾಲಕರು ಬೆಂಗಳೂರು ಇವರು. ಸರಿ ಸರ್, ಆಗಿದೆ ಸಂತೋಷ. ಹಾಲು ಮತ್ತು ಚಾರಗಳು ಶ್ರೀಮತಿ ಭವಾನಿ RT ಮಂಜುನಾಥಾಚಾರ್ ಮತ್ತು ಮಕ್ಕಳು ಸಮಾಜದ ಮುಖಂಡರು ಮಾರುತಿ ಇಂಜಿನಿಯರ್ಸ್. ಸರಿ ಸರ್. ಪತ್ರಿಕೆ ದಾನಿಗಳು ಶ್ರೀಮತಿ ಇಂದ್ರಮ್ಮ ಮತ್ತು ಶ್ರೀ ಮಹೇಶ್ವರಯ್ಯ ಹಾಗೂ ಮಕ್ಕಳು. ಪುರೋಹಿತರು ಸರಸ್ವತಿಪುರ. ಬೆಳ್ಳಿರ್ತ ಸೇವೆ ಶ್ರೀಮತಿ ಮಮತಾ ಮತ್ತು ಶ್ರೀ ಷಣ್ಮುಖಾಚಾರ್. ದಯವಿಟ್ಟು ಬರ್ಬೇಕು ಸರ್. ಮಮತಾ ಮತ್ತು ಷಣ್ಮುಖಾಚಾರ್ ಪಿಳ್ಳೆನಹಳ್ಳಿ. ದಯವಿಟ್ಟು ಬನ್ನಿ ಮೇಡಮ್ ಬನ್ನಿ. ಅದೇ ರೀತಿ CCTV ಚೇರ್ತದಾರರು ಶ್ರೀಮತಿ ಭಾನುಮತಿ ನೀಲ್ಕಂಠಾಚಾರ್ ಹಾಗೂ ಮಕ್ಕಳು ಜಿಗನಹಳ್ಳಿ. ದಯವಿಟ್ಟು ಬರಬೇಕು ಅಂತ ಹೇಳಿ ಮೂಲಕ ತಮ್ಮ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿ ರತ್ನಾಕರ್ ಪುರೋಹಿತ್ ಅವರು ಸಮಾಜದ ಮುಖಂಡರು, ಅವರು ಸಹಿತ ವೇದಿಕೆ ಮೇಲೆ ಬಂದು ಕಿರು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮೂಲಕ ತಮ್ಮ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿ SS ಕಮ್ಮಾರ್ ಅವರು ನಮ್ಮ ದೇವಸ್ಥಾನದ ಒಳಭಾಗದಲ್ಲಿ ಸ್ಟೀಲ್ ವರ್ಕ್ ಅನ್ನ ಮಾಡಿಸಿರ್ತಾರೆ. ಅವರು ದಂಪತಿಗಳ ಸಮೇತರಾಗಿ ಬರಬೇಕು. ದಯವಿಟ್ಟು ಸರ್ ಕರ್ಕೊಂಬನ್ನಿ. ಅಲ್ಲೇ ಇದ್ದಾರೆ ನೋಡಿ ಕಮ್ಮಾರ್ ಮತ್ತು ಸರ್. ಇಲ್ಲ ಗೊತ್ತು ಸರ್. ರತ್ನಾಕರ್ ಪುರೋಹಿತ್ ಗೊತ್ತು. ಬನ್ನಿ ಚಿಕ್ಕದು. ನೀವು ಹಂಗೆ ಎಲ್ಲವಕ್ಕೂ ಕೊಡೋಗೋಡಿ. ಚಿಕ್ಕದು. ಇದು ಅವ್ರಿಗೆ ದೊಡ್ಡದು ಕಮ್ಮಾರ್. ಕೇಶವಾಚಾರ್ ಬಂದಿಲ್ಲ. ಅವರು ಒಬ್ಬರು ಕರೀರಿ. ಶೋಭಾ ಕೇಶವಾಚಾರ್ ದಯವಿಟ್ಟು ಬರಬೇಕು. ಕಳಸಾಪುರ ದೇವಾಲಯದ ಬಾಗಿಲ ದಾನಿಗಳು ಕೇಶವಾಚಾರ್ ಕಳಸಾಪುರ. ಇವರು ಕುಸರಿ ವರ್ಕ್ ಅನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನೋಡಿ ಗರ್ಭಗುಡಿ ಮುಂಭಾಗದಲ್ಲಿ. ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಅವ್ರ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅವನು ಏನಪ್ಪ ಕರಿ ಮರ ನೀನೇ ಒಂದ್ಸಲ ದಯಮಾಡಿ ಸಮಿತಿಯ ಸದಸ್ಯರು ನವೀನ್ ಸರ್ಪನಹಳ್ಳಿ ದಯಮಾಡಿ ವೇದಿಕೆ ಹತ್ರ ಬರಬೇಕು.
ಕೊಟ್ಟರೆ ಹೇಳ್ಬೋದು. ನಮ್ಮ ಇವು ಸಮಿತಿಯಾಗಿ ಮಾಡಂತಾರೆ ಕೊಡ್ರಿ ಅಣ್ಣ. ಜ್ಞಾನೇಶು ಕೊಡ್ರಿ ಹೇಳ್ತೀನಿ. ನೀವು ಹೋಗ್ರಿ, ನೀವು ನಾನು ಅದರೊಳಗಿಲ್ಲ, ನೀವು ಮಾಡಿಸ್ತೀನಿ. ವಿಶ್ವಕರ್ಮ ಕಾಳಹಸ್ತೇಶ್ವರ ಸೇವಾ ಸಮಿತಿ ಇವರಿಗೆ ನಮ್ಮ ಸಮಾಜದ ಪರವಾಗಿ ಗೌರವಾಧ್ಯಕ್ಷರು ಶಿವಸಿದ್ಧಾರ ತೀರ್ಥ ಮಹಾಸ್ವಾಮಿಗಳವರು ಅವ್ರ ಕಡೆಯಿಂದ ಬರಬೇಕು. ಹೇಳ್ತೀನಿ ಅವ್ರಿಗೆ. ಮಂಜುನಾಥ ಆಚಾರ್ ಸದಸ್ಯರುಗಳಾದ ಮಹೇಶ್ವರಾಚಾರ್ ಪಿಳ್ಳೆನಹಳ್ಳಿ, ಭಾಸ್ಕರಾಚಾರ್ ಕುರುಬ್ರಳ್ಳಿ, ವಿಶ್ವೇಶ್ವರಾಚಾರ್ ಪಿಳ್ಳೆನಹಳ್ಳಿ, ಶಾಂತಕುಮಾರ್ ಕಬ್ಳಿ, ನಾಗರಾಚಾರ್ ಚಿಕ್ಕಬಾಣೂರ್, ಲವಕುಮಾರ್ JS ಜಿಗಣೆಹಳ್ಳಿ, ಶ್ರೀಮತಿ ರೇಖಾ ಸಕ್ರೆಪಟ್ನ. ಮತ್ತೆ ನಮ್ಮ ಈ ದೇವಸ್ಥಾನಕ್ಕೆ ಕಳಸ ಫಸ್ಟ್ ನೋಡೋದು ನಾವು ದೇವಸ್ಥಾನ ಒಳಗಡೆ ನೋಡೋದಲ್ಲ, ನಾವು ಫಸ್ಟ್ ನೋಡೋದೇ ಕಳಸನ. ಆ ಕಳಸನ ಮಾಡಿಕೊಟ್ಟಂತ ದಾನಿಗಳಾದ ಇಬ್ರು, ಅವರೊಬ್ರು ನಾಗರಾಚಾರು, ಇನ್ನೊಬ್ರು ಶಿವಮೂರ್ತಾಚಾರ್ ನಿಡ್ಗಟ್ಟ, ಮತ್ತೆ ಬಾಣೂರು ಚಿಕ್ಕಬಾಣೂರು. ಇವ್ರು ದಯಮಾಡಿ ವೇದಿಕೆ ಮೇಲೆ ಬಂದು ಈ ನಮ್ಮ ಒಂದು ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದೀವಿ. ಉಪಾಧ್ಯಕ್ಷರು ಮೂರ್ತಣ್ಣವರು ಮೇಲೆ ಬರಬೇಕು. ಗೋಪಾಲಾಚಾರ್, ರೇಖಾ ಮೇಡಮ್ನವರು ಕೂಡ ಮೇಕ್ ಬರಬೇಕು. ರೇಖಾ ಬಾವರಿ ಮಾಡ್ರಿ. ಇನ್ನೊಂದು ಅವ್ರು ಜೋಡಿ ಮಾಡ್ರಿ, ಜೋಡಿಗೆ ಮಾಡ್ರಿ. ಅಲ್ಲ, ಜೋಡಿ ನಿಲ್ಸ್ಕೊಂಡ್ ಮಾಡ್ರಿ. ರೇಖಾ ಮೇಡಮ್ ಬನ್ನಿ ಬೇಗ. ಲವಕುಮಾರ್ದಾಯ್ತಾ ಅಣ್ಣ? ಲವಕುಮಾರ್ದಾಯ್ತಾ? ಎಲ್ಲ ಸಾಲಕ್ಕೆ ನಿಂತ್ಕೊಳ್ರಿ, ಹೇಳ್ತೀನಿ, ನಾವು ಮಾಡ್ತೀವಿ, ನಾವು ಸನ್ಮಾನ ಮಾಡ್ತೀವಿ. ಕರಿತಾ ಇದೀವಪ್ಪ, ಬರ್ತಾ ಇಲ್ಲ. ಲವಕುಮಾರ್, ರೇಖಾ, ನಾಗರಾಚಾರ್, ಶಾಂತಕುಮಾರ್ ಬಂದ್ರ? ಆಯ್ತಾ ಅಣ್ಣ? ಅಲ್ಲಿಗೆ ಬರ್ಬೇಕು ನೀವು, ಬರ್ರಣ್ಣ ಅಲ್ಲಿಗೆ ಬರ್ರಿ. ಹಂಗಾರೆ ಬರ್ರಿ, ನಡ್ರಿ, ಹೋಗ್ರಿ ಅಣ್ಣ, ನಡ್ರಣ್ಣ. ಬಂದು ಹೇಳ್ತೀನಿ, ಒಂದು ನಿಮಿಷ. ಅವ್ರೆಲ್ಲ ನೋಡಿದಾರಲ್ವ? ಹೇಳಿ, ಹೇಮಂತ್ ಕುಮಾರ್ ಹೇಳ್ತೀನಿ. ಎಲ್ಲಿ ಬಂದ್ರ? ಹೇಮಂತ್ ಕುಮಾರ್ ಕರ್ಕೊಂಬರು. ಮಾವತ್ನಳ್ಳಿ ಪುರೋಹಿತರಿಗೆ ಗಂಗಾಧರಾಚಾರ್ ಮಾವತ್ನಳ್ಳಿ ತುಂಬಾ ನೆನ್ನೆಯಿಂದ ಪಾಪ ಆ ವಿಗ್ರಹವನ್ನು ಇಡ್ಲಿಕ್ಕೆ ಭಾರಿ ಕಷ್ಟ ಇತ್ತು. ಗಾರ ಹುಡುಕ್ತಾ ಇದ್ವಿ ನಾವು. ಪಿಳ್ಳೆನಹಳ್ಳಿ ಸಕ್ರೆಪಟ್ಟಣ ಎಲ್ಲ ಹುಡ್ಕೊಂಡ್ಬಂದು ಯಾರು ಸಿಗ್ಲಿಲ್ಲ. ಕೊನೆ ಗಂಗಾಧರಾಚಾರ್ಯ ಅವ್ರಿಗೆ ಮಾಡಿದ್ದಾರೆ. ಅದಕ್ಕೆ ಒಂದು ಚಪ್ಪಾಳೆ ಕೊಡ್ಬೋದಲ್ವ ಗಂಗಾಧರಾಚಾರ್ಯರಿಗೆ? ಶ್ರೀಮತಿ ದಿವಂಗತಿ ಶೇಷಮ್ಮ ಮತ್ತು ಮಕ್ಕಳು, ಶೇಷಮ್ಮ ಪರ್ವತಾಚಾರ್ ಮಕ್ಕಳು, ಹೇಮಂತ್ ಕುಮಾರ್ ಮತ್ತು ಅವರ ಕುಟುಂಬದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ದೊಡ್ಡಪಟ್ನಿಗೆರೆ ಅವ್ರು ಬೆಂಗಳೂರಲ್ಲಿದ್ದಾರೆ. ಆಯ್ತಾ? ನಾರಾಯಣಾಚಾರ್ಯ ದಯಮಾಡಿ ಚಿಕ್ಕಬಾಣವರು ವೇದಿಕೆ ಹತ್ರ ಬರಬೇಕು. ದಂಪತಿಗಳು ಸಮೇತ ಬರಬೇಕು. ಒಬ್ಬರೇ ಬಂದ್ರೆ ಬರಂಗಿಲ್ಲ, ಇಬ್ರು ಬರಬೇಕು. ನಾರಾಯಣಾಚಾರ್ಯ ಎಲ್ಲಿ? ಬರ್ತಾರೆ ಎಲ್ಲ ಸಾಲ ಕೂರ್ಸಿ ಮಾಡೋಣ. ಕರೆದ್ರು ಬರಂಗಿಲ್ಲ. ದಯಮಾಡಿ
ಈ ಕ್ಷೇತ್ರದ ಪೂಜಾರರು, ನಾವೇನೇ ಮಾಡಿದ್ರು ಪೂಜಾರರು ಬಿಡಂಗಿಲ್ಲ. ಅವರು ಪೂಜಾರಿಕೆನೂ ಮಾಡ್ಕೊಂಡು ಈ ನಮ್ಮ ದೇವಸ್ಥಾನದ ಕರೆಂಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಬಂದರಿಗೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಸಮಿತಿ ಪರವಾಗಿ ಮತ್ತೆ ನಮ್ಮ ಬಾಂಧವರ ಪರವಾಗಿ ಅವರಿಗೆ ದಂಪತಿಗಳು ಬಂದಿದ್ರೆ ಚೆನ್ನಾಗಿರ್ತು. ದಂಪತಿಗಳಿದ್ರೆ ದಯಮಾಡಿ ಕರೀರಿ. ದಂಪತಿಗಳು ಹೇಳ್ರಿ ಹಲೋ ಅಲ್ಲ ಹೇಳ್ರಿ ಯಾಕೆ ಪೂಜಾರು ದಯಮಾಡಿ ದಂಪತಿಗಳು ಸಮೇತ ಬರಬೇಕು. ಯಾಕೆಂದ್ರೆ ಇವ್ರು ಲೇಟ್ ಆಗಿ ಹೋದ್ರು. ದಂಪತಿ ಪತಿಯವರು ಅಲ್ಲ ಶ್ರೀಮತಿಯವರು ಸುಧಾರಿಸ್ಕೊಂಡಿದ್ದಾರೆ. ಎಲ್ಲಿದ್ದಾರೆ? ವಿಶ್ವೇಶ್ವರಾಚಾರ್ ಮತ್ತು ದಂಪತಿಗಳು ನೋಡಿ 3 ವರ್ಷಗಳಿಂದ 4 ವರ್ಷಗಳಿಂದ ಸತತವಾಗಿ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೊಂದು ದೂರ ಚಪ್ಪಾಳೆ ಬೇಕಲ್ವಾ? ಯಾಕೆಂದ್ರೆ ಅವರಿಂದಾನೇ ಪ್ರಾರಂಭ ಆಗಿದ್ದು. ವಿಶ್ವೇಶ್ವರಾಚಾರ್ ಬರೀ ಪೂಜೆ ಅಂತಲ್ಲ ನೋಡಿ, ಬೋರ್ವೆಲ್ ನೋಡ್ಬೇಕು. ಈ ಕಡೆ ಎಲ್ಲ ಕೆಲಸವನ್ನ ಅವರು ಎಲ್ಲ ಚಾಚು ತಪ್ಪನೆ ಮಾಡಿದ್ದಾರೆ. ನಮ್ಮ ಅರ್ಧ ಕೆಲಸವನ್ನ ಅವರೇ ಮಾಡಿದ್ದಾರೆ. ಅವ್ರಿಗೆ ಇನ್ನೊಮ್ಮೆ ಚಪ್ಪಾಳೆಯನ್ನು ಕೊಡುತ್ತಾ ನಮ್ಮ ಪರ್ವತಾಚಾರ್ ಮತ್ತು ಬನ್ನಿ ಸರ್, ಹೇಮಂತ್ ಕುಮಾರ್ ಸರ್ ಬನ್ನಿ ಮೇಡಮ್. ಹೇಮಂತ್ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಕುಟುಂಬ ಸಮೇತರಾಗಿ ಅವರ ಅಣ್ಣನಾದ ವಿಶ್ವನಾಚಾರ್ಯ ಕರ್ಕೊಂಬರ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ಬರ್ರಿ ಹೇಮಂತ್ ಕುಮಾರ್ ದಂಪತಿಗಳು ಬರಬೇಕು. ದಯವಿಟ್ಟು ಬೆಂಗಳೂರಿನಿಂದ ಬಂದಿದ್ದಾರೆ. ಅವರ ಈ ದೇವಸ್ಥಾನಕ್ಕೆ ಕೊಡುಗೆ ಅಪಾರವಾಗಿದೆ. ಅವ್ರಿಗೊಂದು ಜೋರ ಚಪ್ಪಾಳೆ ಕೊಡ್ಬೋದಲ್ವಾ? ಯಾಕೆಂದ್ರೆ ಪ್ರಾರಂಭದಿಂದನೂ ಸಹಿತ 3 ವರ್ಷದ ಮೊದಲು ಅವ್ರ ಮನೆಗೆ ಹೋಗಿದ್ವಿ, ಅವಾಗ್ಲೂ ಸಹಿತ ಕೊಟ್ಟಿದ್ರು. ಅದು ಎಷ್ಟು ಅಂತ ಬೇಡ, ದುಡ್ಡಿನ ರೂಪದಲ್ಲಿ ಆಗಿರ್ಬೋದು, ಎಲ್ಲರೂ ಸಹಿತ ತುಂಬಾ ಇವಾಗ ಮಂಡೇನೂ ಅಷ್ಟೇ 3 ವರ್ಷಗಳಿಂದ ಸತತವಾಗಿ ನಮ್ಮನ್ನ ದೇವಾಲಯ ಅಭಿವೃದ್ಧಿಗೆ ಸಹಕರಿಸ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ, ಸಮಿತಿಯ ಪರವಾಗಿ ಮತ್ತು ಸಮಸ್ತ ನಾಗರಿಕರ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಮೂಲಕ ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಸಮಿತಿಯ ಸದಸ್ಯರು ದಯಮಾಡಿ ಎಲ್ಲ ವೇದಿಕೆ ಮೇಲೆ ಬರಬೇಕು. ಸಮಿತಿಯ ಸದಸ್ಯರು ಕುಟುಂಬ ಕರ್ಕೊಂಬಂದ್ರು ಪರವಾಗಿಲ್ಲ, ದಯಮಾಡಿ ಬರಬೇಕು. ಆಮೇಲೆ ಭಟ್ರು ಉಮೇಶ್ ಅಣ್ಣ ಭಟ್ರು ಲೆಕ್ಕ ಅವ್ರ ತಂಡದವರು ಬರಬೇಕು. ಅವರು ಕೂಡ ಬರ್ಬೇಕಿಲ್ಲಿ ದಯಮಾಡಿ. ಆಮೇಲೆ ನಮಗೆ ನೆರಳ ಕೂರ್ಲಿಕ್ಕೆ ಅವಕಾಶ ಮಾಡ್ದ ಬಸವರಾಜ್ ಅವರು ತರೀಕೆರೆ, ಅವ್ರು ದಯಮಾಡಿ ಬರಬೇಕು. ಆಮೇಲೆ ಟಿವಿ ಮಾಧ್ಯಮದವರು ಅವರು ಕೂಡ ಬರಬೇಕು. ಟಿವಿ ಮಾಧ್ಯಮದವರು ತುಳು ವಾರ್ತೆ ಅವರು ಬರಬೇಕು ವೇದಿಕೆ ಮೇಲೆ. ಬಸವರಾಜ್ ಅವರು ಬರಬೇಕು. ಅಣ್ಣ ಬನ್ನಿ ಬಸವರಾಜ್ ಮಾಡ್ರಿ, ಇವ್ರಿ ಮಾಡ್ರಿ. ತುಳು ವಾರ್ತೆ ಆಯ್ತು, ಕಡಿಮೆ ಕೊಡಂತಳ್ರಿ, ಅದಕ್ಕೇನಂತೆ. ಲೈಟಿಂಗ್ ಅಣ್ಣ, ಲೈಟಿಂಗ್ ಸೇರ್ ಅಣ್ಣ ಹೆಸರು. ಲೈಟಿಂಗ್ ಮಾಡಿದಂತ ಅವರು ವಸಂತ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಆಮೇಲೆ ಆರಕ್ಷಕ ಠಾಣೆ ಅವರು ದಯಮಾಡಿ ಎಲ್ಲರೂ ಇದ್ರೆ ಬರಬೇಕು ದಯಮಾಡಿ. ಆಮೇಲೆ ಅದೇ ರೀತಿ KEB ಎಲೆಕ್ಟ್ರಿಕ್ನವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ಮುಗಿತಾ? ಅಲ್ಲ, 3 ಜನ ಒಂದು ಫೋಟೋ ತೆಗ್ಸೋಣ ಸಪರೇಟ್. 3 ಜನ KEB ಪ್ರಸನ್ನ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸಕ್ರೆಪಟ್ಟಣ KEB ಪ್ರಸನ್ನ ಅವರು
ಅಲ್ಲ ಅವ್ರಿಗೆಲ್ಲರೂ ಒಂದೊಂದು ಸಮಸ್ಯೆ ಸದಸ್ಯರು ಒಟ್ಟಿಗೆ ಮಾಡೋಣ ಒಂದೇ ಸರಿ. ಆಗಿಲ್ಲ ಒಟ್ಟಿಗೆ ಮಾಡೋಣ ಒಂದೇ ಸರಿ. ಎಲ್ಲರೂ ಮಾಡಿಸ್ಕೊಳಕ್ಕೆ ಸುಮ್ಮನೆ ಅಂತಾರ ಅವರು. ಒಟ್ಟಿಗೆ ಮಾಡ್ತೀವಿ ನಾವು. ಹಲೋ, ದಯಮಾಡಿ ತುಳುವಾರ್ತಿ ಅವರಿಗೆ ಸನ್ಮಾನ ಮಾಡ್ರಿ. ಹೇಳ್ತೀನಿ ಕಣ. ನೋಡ್ರಿ, ಸಮಿತಿ ಸದಸ್ಯರು ಬೇಗ ಬರಬೇಕು. ಕೃಷ್ಣಮೂರ್ತಿ ಆಯ್ತು ಹೇಳ್ತೀನಿ. ಈಗ ಹೇಳ್ತೀನಿ ಒಂದು ನಿಮಿಷ. ಕೃಷ್ಣಮೂರ್ತಾಚಾರ್ಯ ಅವರು ಕುಟುಂಬ ಹೋಗಿದವರು ಸಮಿತಿಯ ಸದಸ್ಯರು, ಅವ್ರ ಮನೆಯವರು ಬರಬೇಕು. ಆಮೇಲೆ ಗೋಪಾಲಾಚಾರ್ ಮೂರ್ತಣ್ಣ ಅವ್ರ ಮನೆಯವರು ಕೂಡ ಬರಬೇಕು. ಜ್ಞಾನೇಶ್ ಆಚಾರ್ಯರು ಅವ್ರ ಮನೆಯವರು ಕೂಡ ಬರಬೇಕು. ಯಾಕೆಂದ್ರೆ ಇವ್ರನ್ನ ಯಾಕೆ ಅವ್ರ ಮನೆಯವರು ಕರಿತಾ ಇದೀವಿ ಅಂದ್ರೆ, ಇವ್ರು ಲೇಟ್ ಆಗಿ ಹೋದ್ರು ಕೂಡ ಅವ್ರ ಮನೆಯಲ್ಲಿ ಸುಧಾರಿಸಿ ಊಟಕ್ಕಿಟ್ಟು ಅವ್ರನ್ನ ಕಾಪಾಡಿದ್ದಾರೆ. ಅದಕ್ಕೋಸ್ಕರ ಬೈದಿದ್ ಗೊತ್ತೇ ಇಲ್ಲ ಇವರಿಗೆ ಅಲ್ವಾ? ದಯಮಾಡಿ ಜ್ಞಾನೇಂದ್ರ ಆಚಾರ್ಯರು ಡಿ ಅವ್ರ ಫ್ಯಾಮಿಲಿ ಅವರು ಮತ್ತೆ ಅವರು ಬರಬೇಕು. ಧನಂಜಯ ಆಚಾರ್ ಮತ್ತೆ ಅವರು ಮನೆಯವರು. ಒಂದ್ ನಿಮಿಷ ವಸಂತ್ ಕುಮಾರ್ ಅವರಿಗೆ ಲೈಟಿಂಗು. ಅಣ್ಣ ಅಡಿಗೆರು ಒಂಚೂರು ಕರಿಬೇಕಾಯ್ತು. ಅಡಿಗೆರು ಉಮೇಶ್ ತಂಡದವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಉಮೇಶ್ ಇದ್ದಾರೆ. ಧನಂಜಯ್ ಕುಮಾರ್ ನವೀನ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ಖಜಾನ್ಸಿ ಓಂಕಾರ್ ಮೂರ್ತಿ ಮತ್ತೆ ಅವ್ರ ಮನೆಯವರು. ಮಂಜುನಾಥ್ ಆಚಾರ್ಯರು ಬಿಳೆಕಲ್ಲಹಳ್ಳಿ ಅವ್ರ ಮನೆಯವರು. ಮಹೇಶ್ವರಾಚಾರ್ ಪಿಳ್ಳೆನಹಳ್ಳಿ ಅವ್ರ ಮನೆಯವರು. ಭಾಸ್ಕರಾಚಾರ್ ಕುರುಬ್ರಹಳ್ಳಿ ಅವ್ರ ಮನೆಯವರು ಬರಬೇಕು. ವಿಶ್ವೇಶ್ವರಾಚಾರ್ ಪಿಳ್ಳೆನಹಳ್ಳಿ ಅವ್ರ ಮನೆಯವರು, ಅವ್ರ ಕುಟುಂಬದವರು ಬರಬೇಕು. ಶಾಂತಕುಮಾರ್ ಕಬ್ಳಿ ಅವ್ರ ಫ್ಯಾಮಿಲಿ ಬರಬೇಕು. ನಾಗರಾಚಾರ್ ಚಿಕ್ಕಬಾಣವರು, ಲವ್ ಕುಮಾರ್ ಮತ್ತು ಅವ್ರ ಫ್ಯಾಮಿಲಿ ಬರಬೇಕು. ರೇಖಾ ಮತ್ತೆ ಅವ್ರ ಫ್ಯಾಮಿಲಿ ಸಕ್ರೆಪಣ್ಣ ದಯಮಾಡಿ ಬರಬೇಕು. ಲೇಟ್ ಮಾಡಬೇಡ್ರಿ, ಯಾಕೆಂದ್ರೆ ಊಟಕ್ಕೆ ಇವ್ರಿಗೆಲ್ಲ ಮುಗಿದೋಗಿದೆ. ಆಮೇಲೆ ನಮ್ಮ ಎಲ್ಲಾ ಕಾರ್ಯಕ್ರಮಕ್ಕೆ ದಯಮಾಡಿ ಬಂದು ಸಿಂಗಡಿಗೆರೆ ಹೇಳಿದ್ದೀನಿ. ಸಿಂಗಡಿಗೆರೆ ನಮ್ಮ ಬಸವರಾಜ್ ಮಾಸ್ಟರ್ ಶಿಕ್ಷಕರು ನಮ್ಮನ್ನ ತಿದ್ದಿ ಬುದ್ಧಿ ಹೇಳಿ ಅವರು ಬಂದು ನಮಗೆ ಈ ಒಂದು ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ತಾವು ದಯಮಾಡಿ ಬರಬೇಕು. SP ಮಂಜುನಾಥ್ ಸಕ್ರಬಣ್ಣ ದಯಮಾಡಿ ವೇದಿಕೆ ಮೇಲೆ ಬರಬೇಕು. SP ಮಂಜುನಾಥ್ ಸಕ್ರಪಟ್ನ ಅಣ್ಣ ಬನ್ರಿ. ಎಲ್ಲ ಇವು ಕಾರ್ಯಕರ್ತರನ್ನೆಲ್ಲ ಕೂರ್ಸ್ರಿ ಅಣ್ಣ. ನಿಮ್ಮನ್ನ ಬರ್ರಿ, ಮತ್ತೆ ಬರ್ರಿ, ಸಾಲ ಕೂತ್ಕೊಳ್ರಿ. ದಯಮಾಡಿ ಮೂಮೆಂಟ್ಸ್ ಅಲ್ಲಿ ತಾಳ್ರಣ. ನೋಡ್ರಿ, ಸೇವಾ ಸಮಿತಿಯವರನ್ನ ಮತ್ತೆ ಇನ್ನೊಂದ್ ಸರಿ 3ನೇ ಸರಿ ಕರಿತಾ ಇರೋದು ಕೃಷ್ಣಮೂರ್ತಿ ಆಚಾರ್ ಎಸ್ಬಿದ್ರೆ ಅವರು ಕುಟುಂಬದ ಸಮೇತ ಬರಬೇಕು. ಗೋಪಾಲಾಚಾರ್ ಮೂರ್ತಣ್ಣ ಅವರು ಕೂಡ ಅವ್ರ ಕುಟುಂಬದವ್ರನ್ನ ಕರ್ಕೊಂಡ್ ಬರ್ಬೇಕು. ಜ್ಞಾನೇಂದ್ರಾಚಾರ್ ಡಿ ಚಿಕ್ಕಬಾಣೂರು ಅವರು ಕೂಡ ಅವ್ರ ಕುಟುಂಬದವ್ರನ್ನ ಕರ್ಕೊಂಡ್ ಬರ್ಬೇಕು. ಮತ್ತೆ ಸಹ ಕಾರ್ಯದರ್ಶಿ ಧನಂಜಯಾಚಾರ್ ನವೀನ್ ಸರ್ಪನಹಳ್ಳಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಖಜಾನ್ಸಿ ಓಂಕಾರ್ ಮೂರ್ತಿ ಅವರು ಮತ್ತೆ ಅವರು ಪುಟ್ಟಿ ಸಕ್ರಾಯಪಟ್ಟಣ ಅವರು ಕೂಡ ಅವ್ರ ಫ್ಯಾಮಿಲಿ ಕರ್ಕೊಂಡ್ ಬರಬೇಕು. ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಆಚಾರ್ಯರು ಬಿಳೆಕಲ್ಲಹಳ್ಳಿ ಅವರು ಕೂಡ ಅವರ ಫ್ಯಾಮಿಲಿಯನ್ನ ಕರ್ಕೊಂಡ್ ಬರಬೇಕು. ಸದಸ್ಯರು ಮಹೇಶ್ವರಾಚಾರ್ ಪಿಳ್ಳೆನಹಳ್ಳಿ ಪಾಪ ನಾವು ಯಾವಾಗ ಬಂದ್ರು ಕೂಡ ಅವರು ನಮ್ಮನ್ನು ಸಂತೈಸಿ ಕಳಿಸಿದ್ದಾರೆ. ಅವ್ರಿಗೊಬ್ರು ಸುರೇಶ್ ಪಿಳ್ಳೆನಹಳ್ಳಿ ಅಪ್ಪ ಬಾರ ಈ ಕಡೆ ನೋಡು, ಫೋನ್ ಹೇಳಿದ್ಮೇಲೆ ಹೋಗ್ತಾನೆ ಕಡೆ. ಸುರೇಶ್ ಬಾರಪ್ಪ ಇಲ್ಲಿ ಕಡೆ. ಸ್ವಯಂ ಸೇವಕರು ತುಂಬಾ ಚೆನ್ನಾಗಿ ಅಂದ್ರೆ
4 ದಿನದ ಕಾಲ ಪಿಳ್ಳೆನಳ್ಳಿಗೆ ಇನ್ವಿಟೇಷನ್ ಕೊಡ್ಬೇಕಾದ್ರೆ ರಾತ್ರಿ 8 ಗಂಟೆಗೆ ಹೋಗ್ತಾ ಇದ್ವಿ, 11 ಗಂಟೆ ತನಕ ನಮ್ಮ ಜೊತೆ ಇರೋನು. ಯಾಕೆಂದ್ರೆ 1 ನಿಮಿಷ ಕೂರಕ್ಕೆ ಬಿಡ್ತಿರ್ಲಿಲ್ಲ ಯಾರ ಮನೆಯಲ್ಲೂ. 4 ದಿನ ಸಹಿತ ಇವತ್ತು ಅಷ್ಟೇ, ನಿನ್ನೆ ಮೊನ್ನೆಯಿಂದ 3 ದಿನದ ಕಾಲ ಅನ್ನ ಸಂತರ್ಪಣೆಯಲ್ಲಿ ಯಾವುದೇ ಲೋಪದೋಷ ಆಗದಂಗೆ ನೋಡ್ಕೊಂಡಿದ್ದಾರೆ. ಆ ತರದವ್ರು ನಮ್ಗೆ ಬೇಕು. ಸುರೇಶ್, ಥ್ಯಾಂಕ್ ಯು. ಒಂದು ಚಪ್ಪಾಳೆ ಬರಲಿ ಸುರೇಶ್ಗೊಂದು. ಮಹೇಶ್ವರಾಚಾರ್ ಫ್ಯಾಮಿಲಿ, ಭಾಸ್ಕರಾಚಾರ್ ಕುರುಬಳ್ಳಿ ಫ್ಯಾಮಿಲಿ, ವಿಶ್ವೇಶ್ವರಾಚಾರ್ ಪಿಳ್ಳೆನಹಳ್ಳಿ ಫ್ಯಾಮಿಲಿ, ಶಾಂತಕುಮಾರಾಚಾರ್ ಕಬ್ಳಿ ಫ್ಯಾಮಿಲಿ, ನಾಗರಾಚಾರ್ ಚಿಕ್ಕಬಾಣವರು ಫ್ಯಾಮಿಲಿ, ಲವ್ ಕುಮಾರ್ ಜಿಗನಹಳ್ಳಿ ಅವ್ರ ಫ್ಯಾಮಿಲಿ, ಶ್ರೀಮತಿ ರೇಖಾ ಸಕ್ರಾಪಟ್ನ ಅವ್ರ ಫ್ಯಾಮಿಲಿ, ಇವರೆಲ್ಲರೂ ಕೂಡ ಸಮಿತಿಯ ಸದಸ್ಯರು. ಇವರಿಗೆ ಗುರುಗಳ ಕಡೆಯಿಂದ ಸನ್ಮಾನವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರಮೋದ್ ಮತ್ತೆ ಅವರ ಬ್ರದರ್, ಅವರ ಹೆಸರು ಗೊತ್ತಿಲ್ಲ, ಯಶವಂತ್ ಮತ್ತೆ ಅವ್ರ ಸಂಗಡಿಗರು, ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು ದಯಮಾಡಿ. ಸತೀಶ್, ಪ್ರಮೋದ್ ಕುಮಾರ್, ಸತೀಶ್, ಯಶವಂತ್, 3 ಜನ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆಮೇಲೆ ಇವರು ಯಾರು ನಾರಾಯಣಾಚಾರ್ಯರು ಹಗಲು ರಾತ್ರಿ ಹೋಗಿ ತರಕಾರಿ ತಂದಿದ್ದಾರೆ. ನಮಗೆಲ್ಲ ಊಟಕ್ಕೆಲ್ಲ ತರಕಾರಿ ತಂದ್ಕೊಟ್ಟು ಭಾರಿ ಅನುಕೂಲ ಮಾಡಿದ್ದಾರೆ. ಅವ್ರನ್ನ ಅಲ್ಲಲ್ಲ ತರಕಾರಿ ರಾತ್ರಿ ನಿದ್ಗೆಟ್ಟು ಹೋಗೋದಿದೆಯಲ್ಲ ಅದು ಕಷ್ಟ. ನಿದ್ಕೊಂಡಾಗ ಹೋಗೋದು ಭಾರಿ ಕಷ್ಟ. ಅವರಿಗೂ ಕೂಡ ನಮ್ಮ ಸಮಿತಿ ಪರವಾಗಿ ಅವರಿಗೆ ಈ ಸಣ್ಣ ಸನ್ಮಾನವನ್ನ ಮಾಡ್ತೀವಿ. ಇನ್ನು ಮುಂದೆ ದೊಡ್ಡ ಸನ್ಮಾನ ಆಗ್ಲಿ. ಬರ್ರಿ ಮಾಡೋಣ, ಕರ್ಕೊಂಡು ಮಾಡೋಣ. ಕರೀರಿ, ಅಲ್ಲೇ ಕರೆಯೋಣ, ಅಲ್ಲೇ ಮಾಡ್ಸೋಣ. ಗುರುಗಳ ಕಡೆಯಿಂದ ಕರ್ಕೊಂಬರೋಣ. ಏನು ಮಾಡಲ್ಲ, ಸತ್ಯ ತಾನೇ ಅಣ್ಣ. ನೀನು ತರಕಾರಿ ತಂದಿದೆಯಲ್ವ? ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ, ಜೀವನೋದ್ಧಾರ ಕಾರ್ಯಕ್ರಮಕ್ಕೆ ಯಾರು ಶ್ರೀಮತಿ ವಿನುತಾ ಮತ್ತು ಷಡಕ್ಷರಾಚಾರ್ಯ ಮಕ್ಕಳು, ಅವರು ಶಿಕ್ಷಕರು ಪಿಳ್ಳೆನಹಳ್ಳಿ, ದಯಮಾಡಿ ಈ ವೇದಿಕೆ ಮೇಲೆ ಬರಬೇಕು. ವಾದ್ಯ ಸೇವಾರ್ಥ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಫ್ಯಾಮಿಲಿ ಮತ್ತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲರೂ ಕೂಡ ಸಹಕರಿಸಿದ್ರ ಅವರಿಗೆ ನಮ್ಮ ಸಮಿತಿ ಪರವಾಗಿ ಮತ್ತೆ ನಮ್ಮ ಬಾಂಧವರ ಪರವಾಗಿ ಎಲ್ಲರೂ ಪರವಾಗಿ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಯಾವಾಗ್ಲೂ ಅನ್ನದಾತೋ ಸುಖಿ ಬಾಬಾ ಅಂತಾರಲ್ವಾ, ಗೊತ್ತಲ್ವಾ? ನಮಗೆಲ್ಲ 4 ದಿನಗಳ ಕಾಲ ಒಳ್ಳೆ ಪೃಷ್ಟಾನ್ನ ಭೋಜನ ಬಡಿಸಿದ ಉಮೇಶ್, ಬನ್ನಿ ಸರ್, ತಂಡದವರು ಬನ್ನಿ. ನೀರಿರ್ಲಿ, ಮಜ್ಜಿಗೆ ಇರ್ಲಿ, ಎಣ್ಣೆ ಎಲ್ಲರೂ ಇರ್ಲಿ, ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದಾರಲ್ಲ. ರುಚಿಯಾಗಿ ಮಾಡಿದ್ರಾ ಇಲ್ವಾ? ಊಟ ಮಾಡಿದ್ವಾ ಯಾರು? ಬನ್ನಿ ಉಮೇಶ್ ಅಣ್ಣ, ಬನ್ನಿ. ಅಡಿಗೆಯವರು ನಾವು ಬೆಳ್ಳುಳ್ಳಿ ತಂದ್ಕೊಡ್ಲಿಲ್ಲ ಅಂದ್ರೂ ಮಾಡಿದ್ದಾರೆ, ಪರವಾಗಿಲ್ಲ. ಕರ್ಬೇವಿನ ಸೊಪ್ಪೆ ಹಾಕಿಲ್ಲ, ಆ ತರ ಅಡಿಗೆ ಮಾಡಿದ್ದಾರೆ. ಈಗ ತಂದ್ಕೊಟ್ಟಿದ್ದೀರ, 3 ದಿವಸ ತಂದಿರಲಿಲ್ಲ. ಈಗ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಮನಪೂರ್ವಕವಾಗಿ, ನಮ್ಮ ಸಮಿತಿ ಪರವಾಗಿ ಮತ್ತೆ ಎಲ್ಲ ಬಾಂಧವರ ಪರವಾಗಿ ಅವರಿಗೆ ಈ ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಅವ್ರ ತಂಡದವ್ರು ಬರಬೇಕು. ತಂಡದವರಿಲ್ವ ಯಾರುವೆ? ಉಮೇಶಣ್ಣ, ನಿಮ್ ತಂಡದವರಲ್ಲಿ ಎಲ್ಲರೂ ಹೋದ್ರ?
ರಾಜ್ಯ ಮಟ್ಟದಲ್ಲಿ ಶಿವಮೊಗ್ಗ ಡೈರೆಕ್ಟರ್ ಮಹಿಳಾ ಸಂಘಕ್ಕೆ ರೂಪಾ ಚಂದ್ರಶೇಖರ್, ಜಿಲ್ಲಾ ವಿಶ್ವಬ್ರಾಹ್ಮಣ ಸಂಘ ಶಿವಮೊಗ್ಗ, ಇವರಿಗೆ ಶಿವಮೊಗ್ಗದಿಂದ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮ ನೋಡ್ಲಿಕ್ಕೆ ಮತ್ತು ದೇವಾಲಯ ನೋಡ್ಲಿಕ್ಕೆ. ಅವರಿಗೆ ಸಮಿತಿಯ ಪರವಾಗಿ ಮತ್ತು ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ತುಂಬುರಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದಯಮಾಡಿ ಯಾರನ್ನಾರ ಬಿಟ್ಟಿದ್ರೆ ಅನ್ಯತಾ ಭಾವಿಸಬಾರ್ದು. ಅಕಸ್ಮಾತ್ ಮರ್ತೋಗಿದ್ರೆ ಅಥವಾ ನಮ್ಮ ಗಮನಕ್ಕೆ ಬರದಲೇ ಇದ್ದು ಅವ್ರು ಬಂದಿಲ್ಲ, ಅವಾಗಿಂದ ಕರೆದು ಬಂದಿಲ್ಲ, ಕರೆದಿದ್ದೀವಿ. ಓ ಇಲ್ಲಿ ಬಂದಿದ್ರಾ? ಸನ್ಮಾನ ಮಾಡಿದ್ರಾ? ದಯಮಾಡಿ ಬಸವರಾಜ್ ಮಾಸ್ಟರ್ ಆಯ್ತು. ದಯಮಾಡಿ ಈ ದೇವಾಲಯಕ್ಕೆ 25,000 ರೂಪಾಯಿ ಮೇಲ್ಪಟ್ಟು ಯಾರು ಧನ ಸಹಾಯ ಮಾಡಿದಿರ ಅವ್ರನ್ನ ನಾಮಫಲಕದಲ್ಲೇ ಅವರ ಹೆಸರನ್ನ ನಮೂದಿಸ್ತೀವಿ. ಆಮೇಲೆ ಶಾಶ್ವತವಾಗಿ ಕಲ್ಲಿನಲ್ಲಿ ಅವರ ಹೆಸರನ್ನ ಕಲ್ಲಿನಲ್ಲಿ ಕೆತ್ತಲಾಗ್ತದೆ. ನಾಗರಾಚಾರ್ ಸಮಿತಿಯ ಸದಸ್ಯರು, ಆಮೇಲೆ ಪಿಳ್ಳೆನಹಳ್ಳಿ ಮಂಜುನಾಥ್, ಪಿಳ್ಳೆನಹಳ್ಳಿ ಮಂಜು ಕಾರ್ಪೆಂಟ್ರು, ಪ್ರಸನ್ನಾಚಾರ್ಯ ಮಗ, ದಯಮಾಡಿ ಸ್ವಯಂ ಸೇವಕರಾಗಿ ಕೆಲಸ ಮಾಡಿದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅಣ್ಣ ನಿಮ್ ಸಕ್ಕರೆ ಬಣ್ಣದವ್ರು ಊಟ ಬಿಡಿಸಿದ್ರಲ್ಲ ಅವ್ರಣ್ಣ, ಶಕುನ ರಂಗ ಅಂತ ನಮಗೆ ಬೆಳಗ್ಗೆಯಿಂದ ಊಟ ಬಡಿಸಿ ನಮ್ಮನ್ನ ಸಮಾಧಾನ ಮಾಡಿದ್ದಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಸಕ್ರಪಟ್ಟಣ ಶಕುನ ರಂಗ ಟೀಮ್ ನಮಗೆ ಉಣ ಬಡಿಸಿದ್ದಾರೆ. ಮಂಜುನಾಥ್, ಪ್ರಮೋದ್ ಮತ್ತು ಅವರ ತಮ್ಮ ಪ್ರಮೋದ್ ಅವ್ರ ತಮ್ಮನ ಕರೀರಿ, ಅವ್ರ ತಮ್ಮನ ಕರೀರಿ. ಓಂಕಾರ ಮೂರ್ತಿಗಳು, ಪುಟ್ಟಿ ಸಹಕಾರ ಖಜಾನ್ಸಿ, ಅವರು ಕೂಡ ನಮ್ಮ ಸಮಿತಿ ಪರವಾಗಿ ನಮ್ಮ ಗುರುಗಳಿಂದ ಅವರಿಗೆ ಈ ಸಣ್ಣ ಸನ್ಮಾನವನ್ನು ಮಾಡ್ತಾ ಇದೀವಿ. ತಾವು ದಯಮಾಡಿ ಸ್ವೀಕರಿಸಬೇಕು. ಮತ್ತು ಅದೇ ರೀತಿ ಪ್ರಮೋದ್ ಅವರ ತಮ್ಮ ಮತ್ತೆ ಸತೀಶ್ ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ನಮ್ಮ ಸಮಿತಿ ಪರವಾಗಿ ಮತ್ತೆ ಬಾಂಧವರ ಪರವಾಗಿ ಅವರಿಗೆ ಈ ಸಣ್ಣ ಸನ್ಮಾನವನ್ನು ಮಾಡ್ತಾ ಇದೀವಿ. ಆ ಸಣ್ಣ ಸನ್ಮಾನ ಮುಂದೆ ದೊಡ್ಡದಾಗಿ ಬೆಳೀಲಿ. ಸತೀಶ್, ಪ್ರಮೋದ್ ಬನ್ನಿ ಬನ್ನಿ ಬನ್ನಿ. ಆಮೇಲೆ ಯಶವಂತಾಚಾರ್, ಪೂಜಾ ಕಾಯಂಕರ್ಯದಲ್ಲಿ ನಮ್ಮ ಭಾಸ್ಕರಾಚಾರ್ಯ ಮಗ ಆದಂತ ಮಗನ ಹೆಸರು ಗಜೇಂದ್ರ ಅವರು ಕೂಡ ಈ ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು. ಆಮೇಲೆ ಫೋಟೋಗ್ರಫಿ ಅವರು ಮತ್ತೆ ವಿಡಿಯೋ ಇವರಿಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ನಿಮ್ಮ ಫೋಟೋವನ್ನ ನಾವು ತೆಗಿತೀವಿ. ದಯಮಾಡಿ ಈ ಒಂದು ಸಣ್ಣ ಸನ್ಮಾನವನ್ನ ಸ್ವೀಕರಿಸಬೇಕು. ಸುರೇಂದ್ರಾಚಾರ್ಯರು ಮತ್ತೆ ಅಪೇಕ್ಷೆ ಮೇರೆಗೆ ಸುರೇಂದ್ರಾಚಾರ್ ಡಿವೈಎಸ್ಪಿ ಚಿತ್ರದುರ್ಗ ಅವರ ಕುಟುಂಬ ವರ್ಗದವರು ಅವರು ದಯಮಾಡಿ ವಿಡಿಯೋಗ್ರಾಫರ್, ವಿಡಿಯೋ ಮತ್ತೆ ಫೋಟೋಗ್ರಫಿ
ಆಮೇಲೆ ನಮಗೆ ಕಳಸಾರೋಹಣಕ್ಕೆ ಮೆಟ್ಲಿಗೆ ಮಾಡಿಕೊಟ್ಟಂತ ಅವ್ರ ಹೆಸರು ಮಂಜುನಾಥ್ ಆಚಾರ್ ಬಿಳೆಕಲ್ಲಳ್ಳಿ ಅವ್ರ ಫ್ಯಾಮಿಲಿ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಮಕ್ಕಳನ್ನ ಕರ್ಕೊಂಬರ್ರಿ. ಹಾರೈಸ್ಕೊಡ್ರಿ. ಸಮಿತಿಯ ಸದಸ್ಯರು ದಯಮಾಡಿ ಕೆಲಸ ಇದೆ, ಹೋಗ್ಬಾರ್ದು. ಮತ್ತೊಮ್ಮೆ ಮನವಿ, ಭಕ್ತಾದಿಗಳಲ್ಲಿ 25,000 ರೂಗಳನ್ನು ಯಾರು ಕೊಟ್ಟಿರ್ತೀರ ಮುಂದೆ ಕೊಟ್ಟರು ಕೂಡ ನಿಮ್ಮ ಹೆಸರುಗಳನ್ನು ಶಾಶ್ವತವಾಗಿ ನಾಮಫಲಕದಲ್ಲಿ ಕೆತ್ತಿಸಲಾಗ್ತದೆ. ದಯಮಾಡಿ ಅಂಥವ್ರು ಯಾರ ಇದ್ರೆ ನಮ್ಮ ಸಮಿತಿಗೆ ತಿಳಿಸ್ಬೇಕು. ಯಾವಾಗ್ಲೂ ಯಂಗ್ ಆಗಿರ್ಬೇಕು. ಬಿಳಿ ಕೂದಲಾಗ್ತಾ ಇದೆ, ಏನ್ ಮಾಡ್ಲಿ, ಮೀಸೆ ಗಡ್ಡ ತಕ್ಷಣವಾಗಿ ಇನ್ಸ್ಟಂಟ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಇನ್ಸ್ಟಂಟ್ ಆಗಿ ಹೇರ್ ಕಲರ್ ಟಚ್ ಅಪ್ ಬೈ 1 get 1 ಫ್ರೀ ಬರ್ತಾ ಇದೆ. ಕೇವಲ 399 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಆರ್ಡರ್. ನಮ್ಮ ಸ್ವಾಮೀಜಿಗಳ ನಮ್ಮ ಮೂರ್ತಾಚಾರ್ ಲಿಂಗದಳ್ಳಿ ಈ ಸೌಂಡ್ ಸಿಸ್ಟಮ್ ಅನ್ನ ನಮ್ಮ ದೇವಸ್ಥಾನಕ್ಕೆ ಕೊಡುಗೆಯಾಗಿ ನೀಡಿರ್ತಾರೆ. ಅವರು ಕೂಡ ಈ ವೇದಿಕೆ ಮೇಲೆ ಬರಬೇಕು. ಮೂರ್ತಾಚಾರ್ ಲಿಂಗದಳ್ಳಿ ಅವ್ರ ಕುಟುಂಬದವ್ರದವ್ರು ಬರಬೇಕು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆಮೇಲೆ ಈಗ ಎಲ್ಲಾ ಸಮಿತಿ ಸದಸ್ಯರು ಬರಬೇಕು ವೇದಿಕೆ ಮೇಲೆ. ಸ್ವಾಮಿಗಳಿಗೆ ಸನ್ಮಾನ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ತಾವು ದಯಮಾಡಿ ಸಮಿತಿಯ ಸದಸ್ಯರು ಶಾಂತಣ್ಣ, ಜ್ಞಾನೇಶ್ ಮೂರ್ತಿ, ಲವ್ ಕುಮಾರ್ ಎಲ್ಲ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸ್ವಾಮಿಗಳಿಗೆ ಸನ್ಮಾನ ಮಾಡಬೇಕು. ಬಸವರಾಜ್ ಮಾಸ್ಟರ್ ದಯಮಾಡಿ ಎಲ್ಲ ಬರಬೇಕು. ಹಲೋ, ನವೀನ, ಮಂಜು ಮತ್ತು ಅಲ್ಲ ಇವರು ಮೂರ್ತಿ ಅಣ್ಣ ಅಲ್ಲ ಲಿಂಗಲ್ಲ ಹಿರೇಗೌಜ ಇಲ್ಲೇ ಇತ್ತು. ಹಲೋ
ರೇಖಾ ಮೇಡಮ್ ಬರ್ರಿ ವೇದಿಕೆ ಮೇಲೆ. ರೇಖಾ ಮೇಡಮ್ ಅವರೇ, ಸಮಿತಿಯ ಸದಸ್ಯರು ಎಲ್ಲರೂ ಕೂಡ ದಯಮಾಡಿ ಬರಬೇಕು ವೇದಿಕೆ ಮೇಲೆ. ನಮಾಮಿ ವಿಘ್ನೇಶ್ವರ ಬನ್ನಿ ಬನ್ನಿ ಬೇಗ. ಕಜಂ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ಸಿದ್ಧಿ ಬುದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭ ಮೂಷಿಕ ವಾಹನ ಸರ್ಪಭೂಷಾ ಮೂಷಿಕ ವಾಹನ ಸರ್ಪಭೂಷಾ ಸಸರಿನಿ ಪಪ ಮಮ ಗಗ ಸಸನಿ ಸಗಮ ಪನಿ ಸ ನಿ ಸ ಸಾ ಮೂಷಿಕ ವಾಹನ ಸರ್ಪಭೂಷಾ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ಅಡಿಗಡಿಗೆ ನಿನ್ನನ್ನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ಪರಮೇಶ್ ಮಾರುಗಟ್ಟೆ ಅವರು ಮತ್ತೆ ಇನ್ನೊಬ್ರು ಅವ್ರ ಹೆಸರು ಗೊತ್ತಿಲ್ಲ. ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು ಇಬ್ರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಏಯ್ ಬಾಣ ಹಲೋ, ನಮ್ಮ ಸಂಘದ ಕಾರ್ಯಕಾರಿ ಸಮಿತಿ ನವೀನ್ ಎಲ್ಲಿದ್ರು ಬರಬೇಕು? ನವೀನು ಸರ್ಪನಹಳ್ಳಿ ನವೀನ್ ಎಲ್ಲಿದ್ರು ಬರಬೇಕು? ಯಾಕೆ ಏನು ನನಗೆ ಅನಧಿಕೃತವಾಯ್ತು ಅಂತ ನವೀನ್ ಬಿಳಿಕಳಲ್ಲಿ, ನವೀನ್ ಬಿಳಿಕಲಹಳ್ಳಿ. ಮನೆಯವರು ಸಹ ಬರಬೇಕು. ನವೀನ ಮನೆಯವರು. ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ 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 ನೇಶ ನೇಶ ಶಾ 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 ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ
ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷ ಕನೆ 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 ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ಕನೆ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಪ್ರೇಕ್ಷಕನೇ ನೇ 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 ಓ ಆದಿ ಪ್ರೇಕ್ಷಕನೇ ನಾಟಕದ ಮಾಲೀಕನೇ ಆದಿ ಬಾ ಇದಕ್ಕೆ ಇನ್ನೊಂದು ಇಟ್ಕೊಂಡ್ಬರ್ಬೇಕು ಮೊಮೆಂಟ್ಸ್ ಇಟ್ಕೊಂಡ್ಬರ್ಬೇಕು. ಶಾಂತಿ ಶಾಂತಿ ನಿಕೇತನ ದೇವೇಂದ್ರಾಚಾರ್ಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಸರ್ ಬನ್ನಿ ಸರ್. ದೇವೇಂದ್ರಾಚಾರ್ ವಿಶ್ವಕರ್ಮಾಚಾರ್ ಶಾಂತಿನಿಕೇತನ ಶಾಂತಿನಿಕೇತನ ಚಿತ್ರಕಲಾ ಪರಿಷತ್ತು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಫ್ಯಾಮಿಲಿ ಸಮೇತ ದಯಮಾಡಿ ಬರಬೇಕು.
ಜಯಶೀಲ ಅವರವರು ಭದ್ರಾವತಿ ಅವರಿಗೆ ಇದೇ ಬುಟ್ಟಿ ಎಲ್ಲೆಡೆ ವೈರಲ್ ಆಗಿದೆ ಮತ್ತು ಇಂದು ಬಂದ ಸಂಪೂರ್ಣ ಫ್ರಿಡ್ಜ್ನಲ್ಲಿ ಇರಿಸಲಾದ